ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ AU ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನಾನು ಅಚಲು ಬರ್ಡ್ಕ. ಇವತ್ತು ಬೈಕ್ ಸರ್ವಿಸಿಗೆ ಮಂಗಳೂರು ಹೋಗ್ತಾ ಇದ್ದೀನಿ. ಆಮೇಲೆ ಕೆಲವು ಬೇರೆ ಬೇರೆ ಕೆಲಸಗಳಿವೆ ಮಂಗಳೂರಲ್ಲಿ, ಸೊ ಹೋಗ್ತಾ ಇದ್ದೀನಿ. ನಮ್ಮ ಶೆಣೆಯಮ್ಮ ಬರ್ತಿದ್ದಾರೆ, ಆಮೇಲೆ ನಮ್ಮ ಶಾಸ್ತ್ರಿಗಳು ಬರ್ತೇನೆ ಹೇಳಿದ್ದಾರೆ. ಏನ್ ಮಾಡ್ತಾರೆ ಗೊತ್ತಿಲ್ಲ. ಹೋಗುವ, ಮಂಗಳೂರು ಹೋಗಿ ಅಲ್ಲಿ ಸಿಗುವ. ಓಕೆ, ಯಾನಿತ್ತೆ ಜಾವ ಶೋರೂಮ್ ಬರ್ತದೆ ಮೂಲು ಜ್ಯೋತಿಡುಂಡು, ಜ್ಯೋತಿ ಸರ್ಕಲ್ದ ಅಂತ ಬೇರವು ನಮ್ಮ ಮಂಗಳೂರು ನರ್ಸಿಂಗ್ ಹೋಮ್ ಉಂಟು ಆಯ್ತು. ಆಪೋಸಿಟ್ ನಮ್ಮ ಜಾವ ಶೋರೂಮ್ ಉಂಟು. ಎನ್ನ ಜಾವಲ ಮುಲ್ತೆ ಗೆತ್ತೊಂದಿನಿ ಅಂಚ ಮೂಲು ಜಾವದಕ್ಕಲ್ನ ಪೊಸತು ಮೂಜಿ ಬೈಕಲ್ ಬರ್ತದೆ. ಒಂಜಿ SD ಸ್ಕ್ರಾಂಬ್ಲರ್ ಬುಕ್ ರೋಡ್ಸ್ಟರ್ ಬುಕ್ ಒಂಜಿ SD ಅಡ್ವೆಂಚರ್ ಬಂದಿದೆ. ಸೊ ಏನು ಟೆಸ್ಟ್ ಡ್ರೈವ್ ಬಲ್ತೆ ಶೋರೂಮ್ಗು. ಟೆಸ್ಟ್ ಡ್ರೈವ್ ಪೂರ ಆಂಡ್ ಆಯ್ತಾ. ಇನ್ಫಾರ್ಮೇಶನ್ ನಮ್ಮ ಶೋರೂಮ್ ದಕ್ಕಲ್ ನನಗೆ ಏನ್ಗ ಇಂಚ ಆಯ್ತಾ ಗಾಡಿದ ಪರ್ಫಾರ್ಮೆನ್ಸ್ ಇಂಚೊಂದು ಗಾಡಿ ಇನ್ಫಾರ್ಮೇಶನ್ಗೆ ಏನ್ಗ ಕುಲೈಬೋಯ್ತೆ. Congrats. bhp and liquid fuel system, dual exhaust, 13.4 liters tank capacity. ಇದರಲ್ಲಿ 3 ಮೋಡ್ಸ್ ಬರುತ್ತೆ. ಇದು ನೋಡಿ, ಇಲ್ಲಿ ಸೆಟ್ ಮಾಡಲಿಕ್ಕೆ. ಇದು ಈಗ ನಾರ್ಮಲ್ ಮೋಡ್, ರೋಡ್ ಮೋಡಲ್ಲಿದೆ. ಈಗ ರೇನಿ ಮೋಡ್, ಅಂದರೆ ಈಗ ಆಫ್ ರೋಡ್ ಮೋಡ್. ನೆಕ್ಸ್ಟ್ ಇದು ನಾರ್ಮಲ್ ರೋಡ್ ಮೋಡ್, ಅಂದರೆ ಇದಕ್ಕೆ ABS ಅದಕ್ಕೆ ತಕ್ಕ ವರ್ಕ್ ಆಗುತ್ತೆ. ನೀವು ಯಾವ ಮೋಡ್ ಸೆಟ್ ಮಾಡ್ತೀವಿ ಅದಕ್ಕೆ ತಕ್ಕ ABS ವರ್ಕ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕಲರಲ್ಲಿ ಬರುತ್ತೆ. ಅಂದರೆ ಇದು ಆರೆಂಜ್ ನೋಡಿ, ಇದು ಆರೆಂಜ್. ಓಕೆ, ನೆಕ್ಸ್ಟ್ ಆಲಿವ್ ಬರುತ್ತೆ, ಮತ್ತು ಎಲ್ಲೋ ಬರುತ್ತೆ, ಮತ್ತು ಡ್ಯುವೆಲ್ ಟೋನಲ್ಲಿ 3 ಬರುತ್ತೆ. ಇದು ಡ್ಯುವೆಲ್ ಟೋನ್ ರೆಡ್, ಡ್ಯುವೆಲ್ ಟೋನ್ ಬ್ಲೂ ಬರುತ್ತೆ, ಡ್ಯುವೆಲ್ ಟೋನ್ ಗ್ರೀನ್ ಬರುತ್ತೆ. ಓಕೆ, ವೈಟ್ ಇದ್ದಲ್ಲಿ ಅಂದರೆ ಸಿಲ್ವರ್ ಇದ್ದಲ್ಲಿ ಬ್ಲೂ ಕಲರ್. ಇದು ಸಿಲ್ವರ್ ಇದೆ ಅಲ್ಲ, ಇಲ್ಲಿ ರೆಡ್ ಇದರಲ್ಲಿ ಬ್ಲೂ ಬರುತ್ತೆ. ನೆಕ್ಸ್ಟ್ ಗ್ರೀನ್ ಬರುತ್ತೆ. ಓಕೆ, ಅಷ್ಟೇ ಕಲರಲ್ಲಿ ಅಷ್ಟೇ. ಇದರಲ್ಲಿ ಒಟ್ಟು ಎಷ್ಟು 6 ಕಲರ್ 6 ಕಲರ್ಸ್ ಬರುತ್ತೆ. BHP Roadster 29 torque 29 bhp and ಇದಕ್ಕೆ ಸಹ ಡ್ಯುಯಲ್ ಎಕ್ಸಾಸ್ಟ್ ಬರುತ್ತೆ ನೋಡಿ. ಮಾತ್ರ ಇದರಲ್ಲಿ ರೋಡ್ ಮೋಡ್ ಮತ್ತು ಆಫ್ ರೋಡ್ ಮೋಡ್ ಇದರಲ್ಲಿ ಬರಲ್ಲ. ಓಕೆ ಅಲ್ಲ, ಇದು ಡಿಸೈನ್ ನೋಡಿ, ಡಿಸೈನ್ ಈ ಥರ ಬರುತ್ತೆ. ಓಕೆ ಅಲ್ಲ, ಸಿಟಿ ರೈಡ್, ಹೈವೇ ರೈಡ್ ಇದೆಲ್ಲ ಸೂಪರ್ ನೀವು ಸಿಟ್ಟಿಂಗ್ ಕಂಫರ್ಟೇಬಲ್ ಒಳ್ಳೆಯದು. ಅದು ಲೀಟರ್ ಎಷ್ಟು ಬರ್ತದೆ ಇದರಲ್ಲಿ? 12.5 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ. ನೆತ್ತಲ್ಲ ಸ್ಕ್ರಾಂಬ್ಲರ್ ಕೂಡ ಇದು 15 ಲೀಟರ್ಸ್. ಇದು ಜಾವ 42 ಮತ್ತೆ ಇದಕ್ಕೆ ಕಂಪ್ಯಾರಿಸನ್ ಹೇಗಿರುತ್ತೆ? ಅಂದ್ರೆ 185 ಗ್ರೌಂಡ್ ಕ್ಲಿಯರೆನ್ಸ್, ಅದು 175 ಅಷ್ಟು ಬರುತ್ತೆ. ಆಯ್ತಾ, ಲಿಕ್ವಿಡ್ ಸ್ಕೂಲ್. ಓಕೆ, ಡ್ಯುಯಲ್ ABS. ಸ್ಕ್ರಾಂಬ್ಲರ್ ಕೂಡ ಡ್ಯುಯಲ್ ABS. ಅದರದ್ದು ಮೋಡ್ಸ್ ಬರಲ್ಲ ಇದರಲ್ಲಿ. ಮೋಡ್ಸ್ ಬರಲ್ಲ ಅಂದ್ರೆ ಇದು ಹೈವೇ ಮತ್ತೆ ಸಿಟಿ ರೈಡ್ಗೆ ಲಾಂಗ್ ಹೋಗುವ, ಅಂದ್ರೆ ಆಫ್ ರೋಡ್ಗೆ ಇದು ಅಷ್ಟು ಅಲ್ಲ. ಓಕೆ ಓಕೆ ಓಕೆ. ಟಾರ್ಕ್ 30.2 bhp ಬರುತ್ತೆ. ಇದು ಕೂಡ ಇದು ಸಿಂಗಲ್ ಎಕ್ಸಾಸ್ಟ್ ಅಂದ್ರೆ ಇದು ಡ್ಯುಯಲ್ ABS, ಡ್ಯುಯಲ್ ಇದರಲ್ಲಿ ಕೂಡ ಸೇಮ್ ಬರುತ್ತೆ. ಮತ್ತೆ ಇದರಲ್ಲಿ ಇಲ್ಲಿ ನೋಡಿ, ಸ್ಕ್ರೀನಲ್ಲಿ ಇಲ್ಲಿ ನೇವಿಗೇಷನ್ ಇದೆ,
ಅಂದರೆ ಬ್ಲೂಟೂತ್ ಕನೆಕ್ಟ್ ಮಾಡ್ಬೋದು, ಕಾಲ್ ಬಂದದ್ದು ಗೊತ್ತಾಗುತ್ತೆ, ಮೆಸೇಜ್ ಬಂದದ್ದು, ನೆಕ್ಸ್ಟ್ ನೆಟ್ವರ್ಕ್ ಎಷ್ಟಿದೆ ಅಂತ ಕೂಡ ಗೊತ್ತಾಗುತ್ತೆ. ಮತ್ತೆ ಗೇರ್ ಇಂಡಿಕೇಟರ್ಸ್ ಅದೆಲ್ಲ ಇದರಲ್ಲಿ ಕೂಡ ಮೋಡ್ಸ್ ಬರುತ್ತೆ. ಅಂದರೆ ABS ಅದಕ್ಕೆ ಸ್ಕ್ಯಾಮ್ಲರ್ ನೋಡಿದಾಗ ಸೇಮ್ ಮೋಡ್ಸ್ ಬರುತ್ತೆ. ಅಂದರೆ ಇದು ಈಗ ರೋಡ್ ಮೋಡ್ ಇದೆ ನೋಡಿ, ಇಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ರೈನಿ ಮೋಡ್. ನೆಕ್ಸ್ಟ್ ಆಫ್ ರೋಡ್ ಮೋಡ್ ಇದರಲ್ಲಿ ಕೂಡ. ಇದು ರೋಡ್ ಮೋಡ್, ನಾರ್ಮಲ್ ಮೋಡ್. ಓಕೆ ಅಲ್ಲ, ಇಲ್ಲಿ ಇದು ಪೆಟ್ರೋಲ್ ಫ್ಯೂಲ್ ಕಮ್ಮಿ, ಬ್ಯಾಟ್ರಿ, ABS, ಮತ್ತೆ ಇದು ಹೆಡ್ಲೈಟ್ ಇದು ಇಂಡಿಕೇಟರ್, ಇದು ಟೆಂಪರೇಚರ್ ಮತ್ತು ಇದು ಮಾಲ್ ಫಂಕ್ಷನ್. ಇದರಲ್ಲಿ ಸರ್ವಿಸ್ ಇಂಡಿಕೇಶನ್ ತೋರಿಸ್ತಲ್ಲ? ಸರ್ವಿಸ್ ಇಂಡಿಕೇಶನ್ ಇದರಲ್ಲಿ ತೋರಿಸಲ್ಲ, ಅದರಲ್ಲಿ ಎಲ್ಲ ತೋರಿಸ್ತದೆ. ಅದೆಲ್ಲ ತೋರಿಸ್ತದೆ, ಲೋಕಲ್ ಕೂಡ ತೋರಿಸ್ತದೆ, ಅದರಲ್ಲಿ ಕೂಡ ಸ್ಕ್ರಾಂಬ್ಲರ್ ಅಲ್ಲಿ. ಅದೇ ಟೈಮ್ ಇದು ಡೇಟ್ ವೈಸ್ ಅದು ಬ್ಲಿಂಕ್ ಆಗಲ್ಲ, ಕಿಲೋಮೀಟರ್ಗೆ ಆದಾಗ. ಮತ್ತೆ ಇದು ನೋಡಿ, ಇದರೊಳಗೆ ಜಸ್ಟ್ ನೋಡಿ ಗ್ರಿಪ್ಗೆ ಅಂತ ಕೊಟ್ಟದ್ದು ನೋಡಿ. ಇದು ಜಸ್ಟ್ ನೀವು ಆಫ್ ರೋಡಿಗೆಲ್ಲ ಹೋದಾಗ ಅದು ಗ್ರಿಪ್ಗೆ, ಅಲ್ಲಿ ಶೂ ಅಲ್ಲಿ ಕಾಲು ಜಾರದಾಗೆ ಅಲ್ಲಿ ಗ್ರಿಪ್ಗೆ ಅಂತ ಕೊಟ್ಟದ್ದು. ಇದು ಕೂಡ ಸೇಮ್ ಲಿಕ್ವಿಡ್ ಕೂಲ್ ಸಿಸ್ಟಮ್. ಇದರಲ್ಲಿ ಎಷ್ಟು ಮಾಡೆಲ್ಸ್ ಬರುತ್ತೆ, ಅಂದ್ರೆ ಕಲರ್ ಹೇಗೆ? ಇದರಲ್ಲಿ 3 ಕಲರ್ಸ್ ಬರುತ್ತೆ. ಒಂದು ಈಗ ಇದು ನೋಡ್ತಿರೋದು ಸಿಲ್ವರ್ ಕಲರ್, ನೆಕ್ಸ್ಟ್ ಒಂದು ಬ್ಲ್ಯಾಕ್ ಬರುತ್ತೆ, ಮೋಮೋ ಬ್ಲ್ಯಾಕ್ ಅಂತ ಬರುತ್ತೆ. ಮತ್ತೊಂದು ಕ್ಯಾಮೋ ಟೈಪ್ ಬರುತ್ತೆ, ಅಂದ್ರೆ ಮಿಲಿಟರಿ ಕ್ಯಾಮೋಫ್ಲೇಜ್ ಆಗಿ. ಮೂರು ಟೈಪ್ ಬರುತ್ತೆ. ಇದರಲ್ಲಿ ಟೋಟಲ್ 6 ಕಲರ್ಸ್ ಬರುತ್ತೆ. ಇದು ಗ್ರೇ, ನೆಕ್ಸ್ಟ್ ಇದು ಗ್ರೀನ್ ಅಲ್ಲಿ ಬರುತ್ತೆ, ಇದು ಗ್ರೀನ್ ಅಲ್ಲಿ ಬ್ಲೂ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಬ್ಲೂ ಇದೆ, ಅಂದ್ರೆ ಸ್ಟೀಲ್ ಬ್ಲೂ, ಅಂದ್ರೆ ಇಂಜಿನ್ ಇದೆಲ್ಲ ಫಿನಿಶಿಂಗ್ ಎಲ್ಲ, ಇದು ಇಂಜಿನ್ ಫಿನಿಶಿಂಗ್ ಮತ್ತೆ ಇದೆಲ್ಲ ಜಸ್ಟ್ ಕ್ರೋಮ್ ಫಿನಿಶ್ ಅಲ್ಲಿ ಕೊಡ್ತಾರೆ. ಅದು ಗ್ರೀನ್ ಕೂಡ ಆಗಿ ಗ್ರೀನ್ ಬರುತ್ತೆ. ಸಾರಿ, ಗ್ರೀನ್ ಅಲ್ಲ, ಗ್ರೇ, ಇನ್ನೊಂದು ಗ್ರೇ ಅದು ಕೂಡ ಇದೆ. ಇದು ಸೇಮ್ ಹೀಗೆ ಇಂಜಿನ್ ಮತ್ತೆ ಇದೆಲ್ಲ ಕ್ರೋಮ್ ಫಿನಿಶ್ ಅಲ್ಲಿ ಕೊಡ್ತಾರೆ. ಇದು ಕೂಡ 6 ಕಲರ್ಸ್. ಇದು 6 ಕಲರ್ಸ್, ಅದು 3 ಕಲರ್ಸ್, ಸ್ಕ್ರಾಂಬ್ಲರ್ 6 ಕಲರ್ ಅಲ್ಲಿ ಬರ್ತದೆ. ಜಾವಾದಲ್ಲಿ ಎಷ್ಟು ಮಾಡೆಲ್ಸ್ ಬಂದಿದೆ? ಜಾವಾದಲ್ಲಿ 3 ಮಾಡೆಲ್ಸ್ ಬರುತ್ತೆ, ಅಂದ್ರೆ 42 ಬರುತ್ತೆ, ಜಾವಾ 42, ಜಾವಾ ಕ್ಲಾಸಿಕ್ ಬರುತ್ತೆ, ಮತ್ತೊಂದು ಜಾವಾ ಪೆರಾಕ್ ಅಂತ ಬರುತ್ತೆ, ಸಿಂಗಲ್ ಸೀಟ್ ಬಾಬರ್ ಟೈಪ್ ಅಲ್ಲಿ. ನೆಕ್ಸ್ಟ್ SD ಅಲ್ಲಿ 3 ಟೈಪ್ ಬರುತ್ತೆ. ಇದು ಸ್ಕ್ರಾಂಬ್ಲರ್, ಅಡ್ವೆಂಚರ್. ಆಕ್ಚುಲಿ ಏರ್ಗಳ ಜಾವ ಈ ಜನ SD ಗಾಡಿ ಕೊಟ್ಟಿದ್ದ ನಮ್ಮ ಮೂಜಿ ಟೈಪ್ ದ SD ಗಾಡಿ ಉಂಟು. SD ಅಡ್ವೆಂಚರ್, SD ಸ್ಕ್ರಾಂಬ್ಲರ್, SD ರೋಡ್ ಸ್ಟಾರ್. In the 3 different categories cater ಆಪುಂಡು. ಫಾರ್ ಎಕ್ಸಾಂಪಲ್ ರೋಡ್ ಸ್ಟಾರ್ ಸಿಟಿ ರೈಡ್ಸ್ ಕೇಟರ್ ಆಪುಂಡು, SD ಸ್ಕ್ರಾಂಬ್ಲರ್ ಅಡ್ವೆಂಚರ್ ಪ್ಲಸ್ ಸಿಟಿ ರೈಡ್ಸ್ ಕೇಟರ್ ಆಪುಂಡು. SD ಸ್ಕ್ರಾಂಬ್ಲರ್ ಆಕ್ಚುಲಿ ಮೂಜಿ ಮೋಡ್ಸ್ ಬರ್ಪುಂಡು ಐಟ್, ರೋಡ್ ಮೋಡ್, ರೈನ್ ಮೋಡ್ ಮತ್ತು ಆಫ್ ರೋಡಿಂಗ್ ಮೋಡ್. ಸೊ ಈ ಟೈಪ್ ದ ಕೇಟರಿಂಗ್ ಮೂಜಿ ಟೈಪ್ ದ ಮೂಜಿ ಗಾಡಿ ಕೇಟರ್ ಆಪುಂಡು SD. ಜಾವಾ ಇಸ್ ಅ ಕ್ಲಾಸಿಕ್ ಲುಕಿಂಗ್ ಬೈಕ್, ಕ್ಲಾಸಿಕ್ ಬೈಕ್ ಐಟೆಲ್ಲ ಮೂಜಿ ಮಾಡಲ್ಸ್ ಉಂಟು. Java Classic Brave and Bold model. It's an official vehicle for people for Brave and Bold edition, our limited edition. Then comes Java 42 2.1. It comes with mag wheels with a better ground clearance, cross-port technology. Then, as usual, Perak Bobber e-Muji type of gaadi. So whoever wants to come and purchase it, you can come here. It's the showroom is located opposite Mangalore Nursing Home, SD Java. You can have the contact number. You can contact this number 7829 173413. Actually, will anyhow put this in the link. Thank you very much for your cooperation, Achal. It was a great opportunity. ಓಕೆ, ಏರಗಾಡ್ಲ ಜಾವಾ SD ಗಾಡಿ ಓಡಿತನ ತಿರ್ತ್ ನಮ್ಮ ಫೋನ್ ನಂಬರ್ ಪಡೆದಿಪ್ಪೆ, ಬೊಕ್ಕ ಲೊಕೇಶನ್ ಪಡೆದಿಪ್ಪೆ, ಕಾಂಟ್ಯಾಕ್ಟ್ ಅಲ್ಲೇ ಬೇರೆ ಫಾಹಿಮ್ ಪಡೆದು ಕಾಂಟ್ಯಾಕ್ಟ್ ಅಲ್ಲೇ ಬೇರೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಶೆಣೆ ಮಾಮ ಬರ್ತೀರಿ ಫೈನಲಿ ಏತ್ ಪೊರ್ತು ಮಾರೆ ಒಂಚಿ
ವನಸ ಬೈ ಪಿಜ್ಜಾ ಬೈ ಪಿಜ್ಜಾ ಪಿಜ್ಜಾ ಬೈ ಪಿಜ್ಜಾ ಗೊತ್ತಾತ ನಾನು ಗ್ರೀನ್ ಹ್ಯಾಂಡ್ಸಮ್ ಆಯ್ರ ಫಿದಾಡೊಂದುಲ್ಲೇರು ನಮ್ಮ ಶೆಣೈ ಮಾಮ್ ಇರು ಸೋಕತೆ ಶೆಣೈ ಮಾಮು. ನಾವಿವಾಗ ಫೋರಂ ಪಿಜ್ಜಾ ಮಾಲಲ್ಲಿದ್ದೇವೆ. ಇಲ್ಲಿಂದ ಈಗ ತಿನ್ಲಿಕ್ಕೆ ಎಂತ ಉಂಟು ನೋಡುವ, ಅದಾದ್ಮೇಲೆ ಆಗುದಾದ್ರೆ ಮೂವಿಗೆ ಹೋಗುವ. ಎಂತ ಮೂವಿ ಅಂತ ಗೊತ್ತಿಲ್ಲ, ನೋಡುವ ಒಳಗೆ ಹೋಗುವ ಎಂತಕ್ಕೆ ಕೂಡ. ಫೋರಂ ಪಿಜ್ಜಾ ಮಾಲ್ದ ಪಿಜ್ಜಾ ಹಟ್ಟಡುಲ್ಲ ಫುಡ್ ಕೋರ್ಟುಡು ಪಿಜ್ಜಾ ಆರ್ಡರ್ ಮಲ್ತದ. ಮೀಲ್ಸ್ ಫಾರ್ 2 ಅದ, ಮೀಲ್ಸ್ ಫಾರ್ 2 ಆರ್ಡರ್ ಮಲ್ತದ. 10 ನಿಮಿಷ ಬರ್ಪಣ್ ಬಂತೀರಿ ಇತ್ತೆ ಒಚ್ ಬೊಕ್ಕ ತುಕ ಧನಿಕ್ಲು ಬರ್ತೀರಿ. ಇನ್ನಿತ್ತ ಪಿಜ್ಜಾದ ಸ್ಪಾನ್ಸರ್ ಬಲೆ ಬಲಿ ಕುಲ್ಲಿ ಎಂಚಾಂಡೆ ಹೋಯಿನ ಬೇಲೆ ಸಕ್ಸಸ್ ಆಂಡ ಪಿಜ್ಜಾ ತಿನ್ನೊಂದು ಲೇರಿ ನಮ್ಮ ಶೆಣೈ ಮಾಮ್. ಅವು ನೆಂಪಾತು ಜಿಮ್ಮಾರೆ ವಿಡಿಯೋ ಅಂತಾರೆ ಹೋಗ್ಕೊಂಡು ಎಂಚ ಒಂದುಂಡು. ನಮ್ಮ ಶೆಣೈ ಮಾಮ ಅವರ ಪಾರ್ಟಿ ಆಗ್ತಾ ಇದೆ. ನಮಕ್ಕಿತ್ತೆ ತಿಂಡಿ ಆಯ್ತು. ನಮಗೆ ತಿಂಡಿ ಆಯ್ತು, ಅಲ್ಲ ಸಾರಿ ಮಧ್ಯಾಹ್ನದ ಊಟ ಆಯ್ತು. ಪಿಜ್ಜಾ ಹಟ್ಟಲ್ಲಿ ಪಿಜ್ಜಾ ತಿಂದಾಯ್ತು. ಇನ್ನೀಗ ಇನ್ನು ಕೆಲವು ಕೆಲಸ ಉಂಟು ಮಂಗಳೂರಲ್ಲಿ. ಆಮೇಲೆ ಫಾರ್ಚುನರ್ ಟೆಸ್ಟ್ ಡ್ರೈವ್ ಸಿಗ್ತದೆ ಅಂತ ಹೇಳಿದ್ದಾರೆ, ಸೊ ಅಲ್ಲಿ ಟೆಸ್ಟ್ ಡ್ರೈವ್ಗೆ ಹೋಗುವ. ನೆಕ್ಸ್ಟ್ ಫಾರ್ಚುನರ್ ಬುಕ್ ಮಾಡೋದು ಅದು ನೋಡುವಾಗ ಎಂತ ಅಂತ. ಎಕ್ಸ್ಚೇಂಜ್ ವ್ಯಾಲ್ಯೂ ನಂಗೊಂದು ನಮ್ಮ ಇನೋವಾಕ್ಕೆ ಒಂದು 10 ಲಕ್ಷ ಕೊಟ್ಟರೆ ಎಕ್ಸ್ಚೇಂಜ್ ಮಾಡುವ ಬಲಿ. ಹಾಗೆ ನಾನು ಒಂಚಿ ಗುರು ಕೊರ್ಕ ಆಗ ಒಂದು 5 ಲಕ್ಷ ಕೊರ್ಕ ಕಮ್ಮಿ 4 ಲಕ್ಷ ಕಮ್ಮಿ ಅಂತ ಗುರುಗ ಏನು ಹೇಳ್ತವ್ರ 5 ಲಕ್ಷ ಗಣ್ಣ ಬಾಕಿದಗಳಿಗೆ 10 ಲಕ್ಷ ಹೋಗ್ಬಿಡು. ಇದು ಆಯ್ತಾ ಇರುವಾಗ ಓಕೆ ಸೇಲಾಂಡ್ 5 ಲಕ್ಷ ಲೆಜ್ಜಿ 10 ಲೆಜ್ಜಿ ಇರುವಾಗ ಸೇಲಾಂಡ್ പോയി നെക്സ്റ്റ് വർക്ക് എടുത്തിക്കുക പോയി ನೆಕ್ಸ್ಟ್ ಪೋಪನಾಡಿ ಅಂಕಲ ವಿಡಿಯೋ ಬಂದಾಗ ಪೋಪ ಗಾಡಿ ಬರ್ತದೆ ಪೈ ಗಾಡಿ ಜಾವ ಸರ್ವಿಸ್ ಆಂಡ್ಗೆ 7,800 ದಾನ ಬಿಲ್ಲು ಬಂದಿದೆ. ಎನ್ನ ಪೂರ 7,800 ಬಂದಾಗ ಹೋಯಿ ದಾಯ್ತಪುರ ಮಲ್ತೇರು ತೂಕ ಸರ್ವಿಸ್ ಎಂಚಾತನ ತೂಕ ಗಾಡಿ ದೆತ್ತೊಂದು ಅಂತ ಬೇಲುಂಡು ನಮ್ಮ ಶೆಣೈ ಮಾಮಗಂತ ಬೇಲುಂಡಿಗೆ ಹೋಯ್ ಇಂಚಾಪುಂಡು ಆಯ್ತಾ. ನಾನು ಅಲ್ಲೇ ದಿಕ್ಕಗ ಸರ್ವಿಸ್ ಸೆಂಟರ್ ದಿಕ್ಕಗ ಗಾಡಿ ತಿಕ್ಕಂಡು ಗಾಡಿ ಸರ್ವಿಸ್ ತಿಕ್ಕಂಡು ತೂಲಿ ಗಾಡಿ ಆಂಡು 7,600 ಬಿಲ್ ಆಂಡು 7,600 ಪೇ ಮಲ್ತದು. ನಾನೈತೆ ಫಾರ್ಚುನರ್ ಟೆಸ್ಟ್ ಡ್ರೈವ್ಗೆ ಹೋಗೋದಿಲ್ಲ. ಪಾರ್ಟಿ ಉಂಟು ಈಗ ಹೊರಡು ಮಾರೆ ಪಾರ್ಟಿ ಎನ್ನ 7,000 ಮುಗಿಂಡು ಫಾರ್ಚುನರ್ ಟೆಸ್ಟ್ ಡ್ರೈವ್ಗೆ പോയി ಅಲ್ಲಿ ಬರ್ರೆ ಬಂಡೇರು 4 ವೀಲ್ ಡ್ರೈವ್ ಎಲ್ಲ ಉಂಡಿಗೆ ಇತ್ತೆ పోయి ಎಂಚಾಪುಂಡು ತೂಕ ಫಾರ್ಚುನರ್ ಎಂಚೊಂಡು ತೂಕ ಬೇರೆ ಬುಡ್ನಾಗ ಯಾಮ್ ವಿಡಿಯೋ ಅನ್ಪೆ ಯಾಮ್ ಬುಡ್ನಾಗ 6 ವಿಡಿಯೋ ಅನ್ಪೇರು పోయి ಅಡಿ ಓಲೋ ಪಡಿ ಇಲ್ಲದ ಪಡ್ಡಿಲ್ದ ಟೊಯೋಟಾ ಶೋರೂಮ್ ತಿಕ್ಕ ರೈಟ್ போய் ಕಂಪ್ಲೀಟ್ ಪವರ್ ಕಾನ್ಸಂಟ್ರೇಟ್ ಮಾಡ್ತಾರೆ. ಮೇಬಿ ಇನ್ ಪಿಕಪ್ ಬೂಸ್ಟ್ ರೆಡ್ ಅದಿಕೊಳ್ಳಿ ಅಂಚೆ ಎಂಚಾ ಜಪ್ಪುನ್ನ ಫಾರ್ಚುನರ್ ಇಂಚ ಫೋನಾಗ ಜುಮ್ಮ ಅನ್ಕೊಂಡಾರ. ಪವರ್ ಮೋಟಿ ಉಂಟು ಗಾಡಿ. ಶೆಣೈ ಮಾಮ್ ಗಾಡಿ ತಗೊಂಡಿಲ್ಲ ಎಂಚೊಂಡು ಶೆಣೈ ಮಾಮ್ ಕಲ್ಟಿವೇಟರ್ ಫಾರ್ಚುನರ್ ಟೆಸ್ಟ್ ಡ್ರೈವ್ ತೂದಾಂಡು ವರ್ಷಕ್ಕೊಂಡು ಆಯ್ತು. ಸ್ಪೋರ್ಟ್ಸ್ ಮೋಡ್ ಪಾರ್ದೊಂಜಿ ಲಕ್ಕ ಏರ್ ಗಾಡಿನ ಅಲ್ಟಿಮೇಟ್ ಇತ್ತನ ಗಾಡಿ. ನಮ್ಮ ಥ್ಯಾಂಕ್ಸ್ ಟು ಟೊಯೋಟಾ ನಮ್ಮ ಪಡೀಲ್ದ ಕುಡ್ಲ ಪಡೀಲ್ದ ಬೊಕ್ಕ ಥ್ಯಾಂಕ್ಸ್ ಟು ಆಶಿತ್ ರೈ ನಮ್ಮ ಅಲೋನ್ ರೈಡರ್ದಾರು
ಥ್ಯಾಂಕ್ ಯು ಸೋ ಮಚ್ ಟೆಸ್ಟ್ ಡ್ರೈವ್ ಕೊರನೇಕ್ ನಾನು ನಮ್ಮ ವೀಕೆಂಡ್ ಆನ್ ವೀಲ್ಸ್ ಗಿರೀಶ್ ಶೆಟ್ ಬೇರೆ ತಿಕ್ಕುವೆ ಬಂತೇರು ಆರ್ನಡೆ ಪೋಯಿ ಅಂತೆ ಕುಶಾಲ್ ಪಾತಿರ್ಗ ನಮ್ಮ ಗುರುಬೈ ಕಾಲ್ಡುಲ್ಲೇರು ಶೆಣೆ ಮಾಮೂಲ್ಲೇರು ನನ್ನ ನಮ್ಮ ವೀಕೆಂಡ್ ಆನ್ ವೀಲ್ಸ್ ದಾರ್ನಡೆ ಪೋಯಿ പോയി 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 ഇനി ഫോർച്യൂണർ ടെസ്റ്റ് ഡ്രൈവ് ഉണ്ട് ബുക്കേരൊക്കെ ബലേന ബോർഡ് ഉണ്ടാറ് आपण എത്തിനെ പോയി ഇനി എപ്പോഴും തൂതർക്ക ಫಾರ್ಚುನರ್ ದೆಪ್ಪುಗ ಇತ್ತನೆ ಬುಕ್ ಮಾಡ್ಬೇಕಂತ ಬುಕ್ ಮಾಡ್ಪೇರಿಚ್ ನಾನೇ ಟೆಸ್ಟ್ ಡ್ರೈವ್ ಮಾಡದ ನಾನು ತೂಡು ಎಂಚಾಪುಂಡು ತೂಡು ಆರಟ ಬಂದ್ಪೆ ವ್ಯಾಲ್ಯೂಯೇಷನ್ ಅಕ್ಷಿತ್ ಬೈಟ ಬಂದ್ಪೆ ವ್ಯಾಲ್ಯೂಯೇಷನ್ ಎಂಚಾರು ಬಂದು ಓಡು ಬುಕ್ ನಮ್ಮ ಬಜೆಟ್ಗೆ ಎಂಚ ಬರ್ಬಂದು ಓಡು ಬಜೆಟ್ ತಂದ್ರೆ ರಾಜಣ್ಣ ಜಿಂದಾಬಾದ್ ನಾನಂಚಿ ಝೀರೋ ಗ್ರಾವಿಟಿ ಝೀರೋ ಗ್ರಾವಿಟಿ ಹೋದು ಒಂಜಿ ಬೇರೆ ವೀಕೆಂಡ್ ಆನ್ ವೀಲ್ಸ್ ಯಾರಿ ಝೀರೋ ಗ್ರಾವಿಟಿ ನಮ್ಮ ಶಣೆ ಮಾಮಗಂತ ಬೇಲೆ ಉಂಟಿಗೆ ಒಂಜಿ ಸೈಡ್ ಗಾರ್ಡ್ ಅದ ಹಾಂ ಒಂಜಿ ಪಾಟ್ರ್ ಉಂಟಿಗೆ ಇತ್ತೆ ಒಂಜಿ ಚಾಪರ್ರೆ ಉಂತಾಗ ನಮ್ಮ ಗುರು ರಾಘವೇಂದ್ರ ಭವನ ನಮ್ಮ ಗುರುಬೈ ಓಲಿತ್ತನೆಲ್ಲ ಇಡೆ ಬರಡು ಈರೇನೆ ನಾಡೊಂದು ಮೂಲೊಂಜಿ ಅಂಗಡಿ ಬಾಡ್ದೇರು ಗುರು ರಾಘವೇಂದ್ರ ಭವನಗ ಬೈದ ಒಂದು ಪ್ಲೇಸ್ ಕೊಟ್ಟಾರ ಚೌಕಿ ಡಿಪ್ಪು ನಂಚಿತನ ಗುರು ರಾಘವೇಂದ್ರ ಭವನ ಒಂಜಿ ಕಾಫಿ ಬರ್ಕ ಅಂತ ಬರ್ತದ ಫ್ರೆಂಡ್ ಪೋಂಡು ಫ್ರೆಂಡ್ ಆಲ್ಮೋಸ್ಟ್ 2090 ಸ್ಕಿಡ್ 2000 ಇಸವಿ ಬುಕ್ಕ 90 ಸ್ಕಿಡ್ಲೆಗೆ JCB ಪಂಡ ಒಂಜಿ ಮಲ್ಲ ಫ್ರೆಂಡ್ ಆದಿತ್ತು JCB ಪಂಡ ಒಂಜಿ ಮೆಷಿನ್ ಹತ್ತವು ದಟ್ಸ್ ಇಮೋಷನ್ ಅಡ್ಡೆ ವರ್ಡ್ ಗೊತ್ತಿಪ್ಪು ಮಾರ ಇಂಗ್ಲೀಷ್ ಅಂಚ ಬನ್ನಿ ಮತ್ತೆ ಝೀರೋ ಗ್ರಾವಿಟಿ ಇಲ್ಲ ತೂವಲ್ಲಿ ನಮ್ಮ ಝೀರೋ ಗ್ರಾವಿಟಿ ದಾರ್ನ ರಾಯಲ್ ಗಿಟ್ ಪಾಡ್ನ ಎಕ್ಸ್ಪಲ್ಸ್ ಹೈಟ್ ಉಂಡೇತು ಮಾರೆ ಎಂಕ ಕಾರೇ ಎಕ್ಕಂದವ ಗ್ಯಾರಂಟಿ ಎಕ್ಕುಜಿ ನೆಟ್ಟೆ ಈರೆಗೆ ಎಕ್ಕು ಮಾರೆ ಈರೆಗೆ ಒಂತೆ ಕೊಡಿಗಾರ ಎಕ್ಕು ಎಂಚ ಉಂಡು ತುಲಿ ಎಕ್ಸ್ಪಲ್ಸ್ ರ್ಯಾಲಿ ಕಿಟ್ ಪಾಡ್ದನ ಎಕ್ಸ್ಪಲ್ಸ್ ಎಕ್ಸಸರೀಸ್ ಬೋರ್ಡ್ ಅಂಡ ಝೀರೋ ಗ್ರಾವಿಟಿ ಬಲಿ ಅದೇ ಇತ್ತಂಜಿ ಲುಕ್ ಬತ್ತನ್ ಶೋಕದ ಲುಕ್ ಬತ್ತನ್ ಹೈಟ್ ಮಲ್ತಾರದ ಶಣೆ ಮಾಮನ ಹಿಮಾಲಯ ತುಲಿ ಪೋಯ್ ಬಲೆ ಅಣ್ಣೀರ್ ಶಟರ್ ಬಾಕ್ಸ್ ಫಿಲ್ಮ್ಸ್ ಇಂಚನೆ ವೀಕೆಂಡ್ ಆನ್ ವೀಲ್ಸ್ ಉಂಡು ತೂಲಿ ನಮ್ಮ ಶಟರ್ ಬಾಕ್ಸ್ ದಾರ್ನ ತಿರ್ತು ನಮ್ಮ AU ಕ್ರಿಯೇಷನ್ಸ್ ಸ್ಟಿಕ್ಕರ್ ತೂಲಿ ನಿಗಲಿಗೆ ಥ್ಯಾಂಕ್ ಯು ಸೋ ಮಚ್ ಝೀರೋ ಗ್ರಾವಿಟಿಗೆ ಥ್ಯಾಂಕ್ ಯು ಸೋ ಮಚ್ ಸ್ಟಿಕ್ಕರ್ ಬಾಡ್ರೆ ಚಾನ್ಸ್ ಕೊಂಡು ಶಣೆ ಮ್ಯಾಮ್ ವಂಚಿತ ಗಿರೀಶ್ ಅಣ್ಣಲ್ಲಿ ಮೀಟ್ ಆಗದ ವೀಕೆಂಡ್ ಆನ್ ವೀಲ್ಸ್ ಒಂಚೂರು ಲೇಟ್ ಇತ್ತ ಗಿರೀಶ್ ಅಣ್ಣನ ಮೀಟಾಂಡ್ ಎನ್ನ ಗಾಡಿ ಒಂಜಿ ತೂಯರ ಎಂಚ ಆತನಿಂದ ತೂಯರ ತಗೋತೀರಿ ಬರುವೇರು ಗಿರೀಶ್ ಅಣ್ಣ ಬತ್ತೀರಿ ಸಿಕ್ಕಗ ಜೈ ಸರ್ವಿಸ್ ಪೂರ ಅದು ಕುಡ್ಲದ ಬೇಲೆ ಪೂರ ಮುಗಿತದೆ ಕಲ್ಲಡಕ್ಕೆ ಎತ್ತಾನಾಗ ನಮ್ಮ ಶೆಣೆ ಮಾಮಗೂ ಬಾಜಲನಿಗೆ ಅಂಚ ನಮ್ಮ ದೋಸ್ತಿನ ಖುಷಿ ಸ್ವೀಟ್ಸ್ ಮತ್ತು ಐಸ್ ಕ್ರೀಮ್ಗಳು ಇಡೆ ಬಲೆ ಏರಲ್ಲ ಬತ್ತಂಡ ನಮ್ಮ ರಾಮ ಮಂದಿರದ ಬಿಲ್ಡಿಂಗ್ ಉಂಡು ಅಂಚನೆ ಈ ವ್ಲಾಗ್ನ ಇಡೆಗೆ ಎನ್ನುವಂತಂದಿಲ್ಲ ಶಣೆ ಮ್ಯಾಮ್ ಬಾಯ್ ನೆಕ್ಸ್ಟ್ ವ್ಲಾಗ್ ತೆಕ್ಕಗ ಈ ವ್ಲಾಗು ನಿಗ್ಲೆ ಇಷ್ಟ ಅಂಡು ಬಂದಿನ್ವೆ ಇಂಚಿತ್ರನೇ ವ್ಲಾಗ್ಸ್ ನೋಡೋಣ AU ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಂಪ್ಲೆ ಲೈಕ್ ಮಂಪ್ಲೆ ಶೇರ್ ಮಂಪ್ಲೆ ಕಮೆಂಟ್ ಮಂಪ್ಲೆ ಅಂಚನೆ ಸೈಡ್ ಇಪ್ನ ಬೆಲ್ ಬಟನ್ ಒತ್ತಲಿ ಗಂಟೆ ಒಟ್ಲೆ ಓಕೆ ಬಾಯ್ ತಿಕ್ಕಗ